ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಕಳೆದ 3 ದಶಕಗಳಿಂದ ನಿರಂತರವಾಗಿ ಸಮಾಜದಲ್ಲಿ ಅಧ್ಯಾತ್ಮ ಪ್ರಸಾರ ಕಾರ್ಯವನ್ನು ನಡೆಸ್ತಾ ಇರುವಂತಹ ಸನಾತನ ಸಂಸ್ಥೆಯ ಪ್ರತಿನಿಧಿಯಾದ ನಾನು ಸೌಭಾಗ್ಯವತಿ ಲಕ್ಷ್ಮೀ ಪೈ ತಮ್ಮೆಲ್ಲರನ್ನು ಶ್ರೀರಾಮನವಮಿಯ ನಿಮಿತ್ತ ಈ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಶ್ರೀರಾಮನ ಹೆಸರು ಕೇಳದಂತಹ ಒಬ್ಬನೇ ಒಬ್ಬ ಹಿಂದೂ ನಮಗೆ ಸಿಗಲಿಕ್ಕಿಲ್ಲ. ಅದೇ ರೀತಿ ರಾಮಾಯಣವು ವಿಶ್ವದ ಅತಿ ಪ್ರಾಚೀನ ಮತ್ತು ಅತ್ಯಂತ ಪ್ರಸಿದ್ಧ ಗ್ರಂಥಗಳಲ್ಲಿ ಒಂದಾಗಿದೆ. ರಾಮಾಯಣ ಗೊತ್ತಿಲ್ಲದ ಒಬ್ಬನೇ ಒಬ್ಬ ಶ್ರದ್ಧಾವಂತ ಹಿಂದೂ ನಮಗೆ ಸಿಗಲಿಕ್ಕಿಲ್ಲ. ಚೈತ್ರ ಶುಕ್ಲ ನವಮಿ ಭಗವಾನ್ ಶ್ರೀರಾಮಚಂದ್ರನ ಜನ್ಮದ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೇವೆ. ಈ ವಿಶಿಷ್ಟ ದಿನದ ಸಂದರ್ಭದಲ್ಲಿ ಶ್ರೀರಾಮನ ಅನೇಕ ವೈಶಿಷ್ಟ್ಯಪೂರ್ಣ ಗುಣಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ರಾಮಾಯಣ ಎಂಬ ಶಬ್ದದ ಅರ್ಥವೇನು? ರಂ ರಮಯತೆ ಅಂದರೆ ಆನಂದದಲ್ಲಿ, ಸಾಧನೆ ಮೂಲಕ ಆನಂದದಲ್ಲಿ ರಮಮಾಣವಾಗುವುದು. ಮನುಷ್ಯ ಜೀವನದ ಏಕಮಾತ್ರ ಉದ್ದೇಶವಾಗಿರುವಂತಹ ಮೋಕ್ಷ ಪ್ರಾಪ್ತಿಗೋಸ್ಕರ ನಿರಂತರವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆತ್ಮಾರಾಮನಲ್ಲಿ ಮೋಕ್ಷದಲ್ಲಿ ಲೀನವಾಗ್ಲಿಕ್ಕೋಸ್ಕರ ಪ್ರಯತ್ನ ಮಾಡಲಿಕ್ಕೆ ನಮಗೆ ಪ್ರೇರಣೆಯನ್ನು ನೀಡುವಂಥದ್ದು ರಾಮಾಯಣ. ಅಯನ ಅಂದ್ರೆ ಗತಿ ಅಥವಾ ಮುಂದೆ ಹೋಗುವುದು ಅಂತ ಅರ್ಥ. ಅಧರ್ಮರೂಪಿ ರಾವಣನ ಮೇಲೆ ಧರ್ಮರೂಪಿ ರಾಮನು ವಿಜಯವನ್ನು ಸಾಧಿಸಿ ನಮ್ಮೆಲ್ಲರ ಜನ್ಮದ ಏಕಮಾತ್ರ ಉದ್ದೇಶವಾದ ಆ ಮೋಕ್ಷದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಪ್ರೇರಣೆ ನೀಡುವಂತಹ ಗ್ರಂಥ ಅಂದ್ರೆ ರಾಮಾಯಣ. ಈ ಪ್ರಕಾರ ಈ ಒಂದು ಗ್ರಂಥದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಶ್ರೀಮನ್ನಾರಾಯಣನ ಸಪ್ತಮ ಅವತಾರವಾಗಿರುವಂತಹ ರಾಮಾವತಾರದ ವೈಶಿಷ್ಟ್ಯಪೂರ್ಣ ಅಂಶಗಳನ್ನು ನಮ್ಮೆಲ್ಲರಿಗೂ ಮನವರಿಕೆ ಮಾಡುವ ಹಾಗೆ ಬರೆದಿಟ್ಟಿದ್ದಾರೆ. ಮನುಷ್ಯ ರೂಪದಲ್ಲಿ ಶ್ರೀಮನ್ನಾರಾಯಣನು ಯಾವ ರೀತಿಯಲ್ಲಿ ಪರಮ ಆದರ್ಶವನ್ನು ನಮ್ಮೆಲ್ಲರೆದುರಿಗೆ ಇಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಂದ್ರೆ ಪುರುಷೋತ್ತಮನಾಗಿ ಅವನು ನಮ್ಮೆಲ್ಲರಿಗೂ ಮರ್ಯಾದಾ ಪುರುಷೋತ್ತಮ ಎಂಬ ಬಿರುದನ್ನು ಪಡೆದುಕೊಂಡು ಯಾವ ರೀತಿಯಲ್ಲಿ ಎಲ್ಲ ಸಂಬಂಧಗಳನ್ನು ನಿಭಾಯಿಸಿದ್ದಾನೆ, ಇದೆಲ್ಲವೂ ನಮಗೆ ರಾಮಾಯಣದ ಮೂಲಕ ಕಲೀಲಿಕ್ಕೆ ಸಿಗ್ತದೆ. ಅಂತಹ ಹಲವಾರು ವೈಶಿಷ್ಟ್ಯಗಳ ಪೈಕಿ ಮೊದಲನೇದು ನಮಗೆ ಆದರ್ಶ ಪುತ್ರನಾಗಿ ರಾಮನು ಕಾಣಲಿಕ್ಕೆ ಸಿಗ್ತಾನೆ. ಬಂಧುಗಳೇ, ದಶರಥನ ಪ್ರಥಮ ಪುತ್ರನಾಗಿ ಜನ್ಮಕ್ಕೆ ಬರ್ತಾನೆ. ಓರ್ವ ಪುತ್ರನಾಗಿ ಯಾವ ರೀತಿಯಲ್ಲಿ ಕರ್ತವ್ಯ ನಿಭಾಯಿಸಬಹುದು ಇದನ್ನು ರಾಮನು ತನ್ನ ಜೀವನದಲ್ಲಿ ಆದರ್ಶ ರೀತಿಯಲ್ಲಿ ನಮಗೆ ಆಚರಣೆ ಮಾಡಿ ತೋರಿಸಿದ್ದಾನೆ. ಯಾವಾಗ ದಶರಥನು ಕೈಕೇಯಿಗೆ ಕೊಟ್ಟ ವರದಾನದಂತೆ ರಾಮನಿಗೆ ವನವಾಸವನ್ನು ಕೊಡುವಂತಹ ಪರಿಸ್ಥಿತಿ ಬಂತು, ಅಂತ ಸಂದರ್ಭದಲ್ಲಿ ತನ್ನ ತಂದೆಯ ವಚನವನ್ನು ನಿಭಾಯಿಸಲಿಕ್ಕೆ ಏನೂ ಯೋಚಿಸದೆ ಶ್ರೀರಾಮನು ಅದಕ್ಕೆ ಸಿದ್ಧನಾಗ್ತಾನೆ. ವನವಾಸಕ್ಕೆ ಕಾರಣಲಾದಂತಹ ಕೈಕೇಯಿಯ ಮೇಲೆ ಇಂತಿಷ್ಟು ಅವನಿಗೆ ಸಿಟ್ಟು ಬರುವುದಿಲ್ಲ. ಯಾವಾಗ ವನವಾಸದಿಂದ ಹಿಂದೆ ಬರ್ತಾನೆ, ಪ್ರಥಮವಾಗಿ ಕೈಕೇಯಿಯ ಚರಣಕ್ಕೆ ಎರಗ್ತಾನೆ ಅಂತ ಹೇಳಿ ವಾಲ್ಮೀಕಿಗಳು ಬರೀತಾರೆ. ಅದೇ ರೀತಿ ವನವಾಸಕ್ಕೆ ಹೋಗುವಾಗ ತಂದೆ ತಾಯಿಯರಿಗೂ ಕೂಡ ಅವನು ಉಪದೇಶವನ್ನು ನೀಡಿದಂತಹ ಪ್ರಸಂಗ ಕಾಣ್ಲಿಕ್ಕೆ ಸಿಗ್ತದೆ. ಇದೆಲ್ಲವೂ ವಿಧಿಲಿಖಿತ, ನೀವು ಇದಕ್ಕಾಗಿ ದುಃಖಿಸಬಾರ್ದು ಅಂತ ಹೇಳಿ ತಂದೆಗೆ ಸಮಾಧಾನ ಕೊಡ್ತಾನೆ. ಸಕಲ ರೀತಿಯಲ್ಲಿ ಆದರ್ಶ ಪುತ್ರನಾಗಿ ಇವತ್ತಿಗೂ ನಮ್ಮ ಕಣ್ಣೆದುರಿಗೆ ಇರುವಂತಹ ಒಂದು ಶ್ರೇಷ್ಠ ಜೀವನ ಅಂದ್ರೆ ಶ್ರೀರಾಮನ ಜೀವನ. ಮತ್ತೊಂದು ಆದರ್ಶ ಸಹೋದರ. ಇವತ್ತಿಗೂ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ಇರುವಂತಹ ಸಹೋದರರನ್ನು ನೋಡುವಾಗ ಜನರು ಹೇಳ್ತಾರಲ್ಲ, ರಾಮ ಲಕ್ಷ್ಮಣರ ಹಾಗೆ ಇದ್ದಾರೆ ಅವರು ಅಂತ ಹೇಳಿ. ರಾಮನು ಲಕ್ಷ್ಮಣನ ಜೊತೆಗೆ ವನವಾಸಕ್ಕೆ ಹೋಗ್ತಾನೆ. ಇಬ್ಬರದ್ದು ಕೂಡ ಆ ಸಹೋದರ ಬಾಂಧವ್ಯ ಯಾವ ರೀತಿ ಇತ್ತು, ಇಡೀ ರಾಮಾಯಣದ ಕಥೆಯಲ್ಲಿ ಇದನ್ನು ಸುಂದರವಾಗಿ ವಾಲ್ಮೀಕಿ ಮಹರ್ಷಿಗಳು ನಮ್ಮ ಕಣ್ಣೆದುರಿಗೆ ಚಿತ್ರಣ ಮಾಡಿದ್ದಾರೆ. ಭರತ ಮತ್ತು ಶತ್ರುಘ್ನನ ಜೊತೆ ಕೂಡ ರಾಮನ ಸಂಬಂಧ ಅತ್ಯುತ್ತಮವಾಗಿತ್ತು. ಅದೇ ಕಾರಣಕ್ಕಾಗಿ ರಾಮನು ವನವಾಸದಲ್ಲಿದ್ದಾಗ ಭರತನು ತಾನು ಸಿಂಹಾಸನವನ್ನೇರದೆ ಶ್ರೀರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲಿಟ್ಟು ರಾಜ್ಯವನ್ನು ಆಳ್ತಾನೆ. ಈ ರೀತಿಯಲ್ಲಿ ನಮಗೆ ಆದರ್ಶ ಸಹೋದರನಾಗಿ ರಾಮನು ಕಾಣಲಿಕ್ಕೆ ಸಿಗ್ತಾನೆ. ಇನ್ನು ಆದರ್ಶ ಪತಿ.
ಆಗಿನ ಕಾಲದಲ್ಲಿ ರಾಜರುಗಳು ಅನೇಕ ಪತ್ನಿಯರನ್ನು ಮಾಡಿಕೊಳ್ಳುವಂತಹ ಒಂದು ಪರಿಪಾಠ ಇತ್ತು. ಆದರೆ ಶ್ರೀರಾಮನು ಅಂತಹ ಒಂದು ಕಾಲಘಟ್ಟದಲ್ಲಿ ಕೂಡ ಏಕಪತ್ನಿ ವ್ರತಸ್ಥನಾಗಿ ಆದರ್ಶವನ್ನು ನಮ್ಮ ಕಣ್ಣೆದುರಿಗಿಡ್ತಾನೆ. ಸ್ವತಃ ರಾಮನ ತಂದೆ ದಶರಥನಿಗೆ 3 ಜನ ಪತ್ನಿಯರಿದ್ರು. ಆದರೆ ಶ್ರೀರಾಮನು ಸೀತೆ ಜೊತೆ ವಿವಾಹ ಮಾಡಿಕೊಳ್ಳುವಾಗ ಸೀತೆಗೆ ವಚನವನ್ನು ನೀಡ್ತಾನೆ, ನಾನು ಏಕಪತ್ನಿ ವ್ರತಸ್ಥನಾಗ್ತೇನೆ ಅಂತ ಹೇಳಿ. ಕೊನೆ ತನಕ ಅದನ್ನು ನಿಭಾಯಿಸುವುದು ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಮುಖ್ಯವಾಗಿ ಅಶ್ವಮೇಧ ಯಾಗವನ್ನು ಮಾಡಿದಾಗ, ಸೀತಾ ಪರಿತ್ಯಾಗದ ನಂತರ ಅಶ್ವಮೇಧ ಯಾಗವನ್ನು ಮಾಡುವಂತಹ ಸಂಕಲ್ಪವನ್ನು ಶ್ರೀರಾಮ ತೊಡ್ತಾನೆ. ಆ ಸಂದರ್ಭದಲ್ಲಿ ಪತ್ನಿಯ ಅವಶ್ಯಕತೆ ಇರ್ತದೆ. ಹಿಂದೂ ಧರ್ಮದಲ್ಲಿ ಯಾವುದೇ ಧಾರ್ಮಿಕ ವಿಧಿಗಳನ್ನು ಮಾಡುವಾಗ ಸಪತ್ನಿಕರಾಗಿ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಪತಿ ಪತ್ನಿ ಇಬ್ಬರೂ ಆ ಧಾರ್ಮಿಕ ವಿಧಿಯನ್ನು ಮಾಡಬೇಕು. ಅಶ್ವಮೇಧ ಯಾಗದ ಆ ದೀಕ್ಷೆಯನ್ನು ಪಡೆಯುವಾಗ ಎಲ್ಲರಿಗೂ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ, ರಾಮ ಈಗ ಪುನರ್ವಿವಾಹ ಮಾಡಿಕೊಳ್ಳಬಹುದು ಅಂತ ಹೇಳಿ. ಆದರೆ ಶ್ರೀರಾಮನು ರಾಜಗುರುಗಳಾದ ವಸಿಷ್ಠರಲ್ಲಿ ಕೇಳಿಕೊಳ್ತಾನೆ, ಪತ್ನಿ ಇಲ್ಲದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೇರೆ ಯಾವ ರೀತಿಯಲ್ಲಿ ಯಜ್ಞಯಾಗಗಳನ್ನು ಮಾಡಬಹುದು, ಇದರ ಬಗ್ಗೆ ಶಾಸ್ತ್ರದಲ್ಲಿ ತಿಳಿದು ನನಗೆ ಹೇಳಬೇಕು ಅಂತ ಹೇಳಿ. ವಸಿಷ್ಠರು ಅದರ ಬಗ್ಗೆ ಅಧ್ಯಯನ ಮಾಡಿ ಚಿನ್ನದ ಪ್ರತಿಮೆಯನ್ನು ತಯಾರಿಸಿ ಪತ್ನಿಯ ರೂಪದಲ್ಲಿ ಅದನ್ನು ಯಜ್ಞಯಾಗ ಮಾಡುವಾಗ ಪತ್ನಿ ಇದ್ದಾಳೆಂಬ ಭಾವದಿಂದ ಆ ವಿಧಿಯನ್ನು ಮಾಡಬಹುದು ಅಂತ ಹೇಳಿ ವಸಿಷ್ಠರು ಸಲಹೆ ಕೊಡ್ತಾರೆ. ಅದೇ ರೀತಿ ಶ್ರೀರಾಮಚಂದ್ರ ಚಿನ್ನದ ಸೀತೆಯ ಪ್ರತಿಮೆಯನ್ನು ಮಾಡಿ ಅದನ್ನೇ ಪಕ್ಕದಲ್ಲಿಟ್ಟುಕೊಂಡು ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ತಾನು ಸೀತೆಗೆ ನೀಡಿದಂತಹ ಆ ಏಕಪತ್ನಿ ವ್ರತಸ್ಥನಾಗುವಂತಹ ವಚನವನ್ನು ಸಂಪೂರ್ಣವಾಗಿ ರಾಮನು ನಿಭಾಯಿಸುವುದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ರಾಮನಿಗೆ ಏಕವಚನ, ಏಕಬಾಣ, ಏಕಪತ್ನಿ ವ್ರತಸ್ಥ ಅಂತ ಹೇಳಿ ಅವನ ಬಗ್ಗೆ ಕವಿಗಳು ಹಾಡಿ ಹೊಗಳ್ತಾರೆ. ಇನ್ನು ರಾಮನ ಶೌರ್ಯದ ಬಗ್ಗೆ 2 ಮಾತೇ ಇಲ್ಲ. ಏಕಬಾಣ ಅಂದ್ರೆ ಒಂದೇ ಬಾಣದಿಂದ ಲಕ್ಷ್ಯವನ್ನು ಭೇದಿಸುವಂತಹ ಒಂದು ಶಕ್ತಿ ರಾಮನಲ್ಲಿತ್ತು. ಇದು ನಮಗೆ ಅನೇಕ ಪ್ರಸಂಗಗಳಲ್ಲಿ ರಾಮಾಯಣದಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಅದಕ್ಕೆ ಇವತ್ತು ಕೂಡ ಯಾವುದೇ ಒಂದು ಉದಾಹರಣೆ ಕೊಡುವಾಗ ಅದು ರಾಮಬಾಣದಂತೆ ಅಂತ ಹೇಳ್ತಾರೆ. ಅಂದ್ರೆ ಅದು ನಿಶ್ಚಿತವಾಗಿ ಸಫಲವಾಗ್ತದೆ, ಗುರಿ ಮುಟ್ತದೆ ಎಂಬ ಅರ್ಥದಲ್ಲಿ. ಇನ್ನೊಂದು ಆದರ್ಶ ನಮಗೆ ರಾಮನ ಜೀವನದಲ್ಲಿ, ಆದರ್ಶ ಮಿತ್ರನಾಗಿ ಅವನು ಯಾವ ರೀತಿ ಮಿತ್ರತ್ವವನ್ನು ನಿಭಾಯಿಸ್ತಾನೆ ಇದು ಕಾಣ್ಲಿಕ್ಕೆ ಸಿಗ್ತದೆ ಬಂಧುಗಳೇ. ಸೀತಾಪಹರಣವಾದ ನಂತರ ಶ್ರೀರಾಮನು ದಕ್ಷಿಣಕ್ಕೆ ಬರುವಾಗ ಅಲ್ಲಿ ಸುಗ್ರೀವನ ಜೊತೆಗೆ ಸಖ್ಯವಾಗ್ತದೆ. ಮಾರುತಿಯ ಪರಿಚಯವಾಗಿ ಅವನು ಶ್ರೀರಾಮನನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗ್ತಾನೆ. ಸುಗ್ರೀವನು ವಾನರರ ರಾಜನಾಗಿದ್ದಂಥವನು. ಅಂತಹ ಆ ವಾನರ ರಾಜನ ಜೊತೆಗೆ ಅವನ ಜೊತೆಗೆ ಆದಂತಹ ಅಧರ್ಮವನ್ನು ಕೇಳಿ ತಿಳಿದುಕೊಂಡು ಶ್ರೀರಾಮನು ಅಗ್ನಿ ಸಾಕ್ಷಿಯಾಗಿ ಸುಗ್ರೀವನನ್ನು ತನ್ನ ಮಿತ್ರನನ್ನಾಗಿ ಮಾಡಿಕೊಳ್ತಾನೆ. ಈ ಒಂದು ಮಿತ್ರತ್ವವನ್ನು ಯಾವ ರೀತಿ ನಿಭಾಯಿಸ್ತಾನೆ ಇದು ನಮಗೆ ರಾಮಾಯಣ ಓದುವಾಗ ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಸಿಗ್ತದೆ. ವಾಲಿಯಂತಹ ಬಲಾಢ್ಯ ಅಧರ್ಮಿ ರಾಜ ಕಿಷ್ಕಿಂಧೆಯಲ್ಲಿ ಸುಗ್ರೀವನನ್ನು ಹೊರಗೆ ಹಾಕಿ ಅಧರ್ಮದಿಂದ ತನ್ನ ರಾಜ್ಯವನ್ನು ಆಳ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ರಾಮನು ಸುಗ್ರೀವನಿಗೆ ಕೊಟ್ಟ ಮಾತಿನ ಪ್ರಕಾರ ವಾಲಿಯನ್ನು ವಧಿಸ್ತಾನೆ ಬಂಧುಗಳೇ. ವಾಲಿ ವಧೆ ಸಂದರ್ಭದಲ್ಲಿ ಇದರ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಇವತ್ತು ಕೂಡ ಕೇಳ್ತಾರೆ. ವಾಲಿಯನ್ನು ಶ್ರೀರಾಮನು ಹಿಂದಿನಿಂದ ಕೊಂದದ್ರ ಬಗ್ಗೆ ಈ ಪ್ರಶ್ನೆಯನ್ನು ಸ್ವತಃ ವಾಲಿ ಕೂಡ ರಾಮಬಾಣದಿಂದ ಯಾವಾಗ ಅವನು ಮೂರ್ಛಿತನಾಗಿ ಗಾಯಾಳುವಾಗಿ ಕೆಳಗೆ ಬಿದ್ದ ಅಂತ ಸಂದರ್ಭದಲ್ಲಿ ಶ್ರೀರಾಮನು ಅವನ ಹತ್ತಿರ ಬರುವಾಗ ವಾಲಿ ಕೇಳ್ತಾನೆ, ನನ್ನ ಮೇಲೆ ಯಾವ ಶತ್ರುತ್ವ ಇಟ್ಟುಕೊಂಡು ನೀನು ನನ್ನನ್ನು ವಧಿಸಿದೆ? ನಾನೇನು ನಿನಗೆ ಮಾಡಲಿಲ್ವಲ್ಲ, ನೀನು ಅಧರ್ಮ ಮಾಡಿದ್ದಿ ಅಂತ ಹೇಳಿ ಶ್ರೀರಾಮನ ಹತ್ತಿರ ವಾದ ಮಾಡ್ತಾನೆ ವಾಲಿ. ಅಂತ ಸಂದರ್ಭದಲ್ಲಿ ಶ್ರೀರಾಮನು ಹೇಳಿದ ಮಾತಿನ ಬಗ್ಗೆ ತುಳಸಿದಾಸರು ನಮಗೆ ವರ್ಣನೆ ಮಾಡ್ತಾರೆ. ಯಾವ ವ್ಯಕ್ತಿಯು ತನ್ನ ತಮ್ಮನ ಪತ್ನಿ ಅವಳನ್ನು ಅಧರ್ಮದಿಂದ ಇಟ್ಟುಕೊಂಡಿದ್ದಾನೆ, ಅಂದ್ರೆ ಪರಸ್ತ್ರೀಯ ಮೇಲೆ ಯಾರು ಕೆಟ್ಟ ಕಣ್ಣು ಹಾಕ್ತಾನೆ ಅಂಥವನನ್ನು ಯಾವ ರೀತಿಯಲ್ಲಿ ಬೇಕಾದ್ರೆ ವಧಿಸಬಹುದಂತ ಹೇಳಿ ಧರ್ಮಶಾಸ್ತ್ರ ನಮಗೆ ಅನುಮತಿ ಕೊಡ್ತದೆ ಅಂತ ಹೇಳಿ. ವಾಲಿ ಮಾಡಿದ ಅಧರ್ಮದ ಕೆಲಸ ಏನಾಗಿತ್ತು? ಅವನು ಕೇವಲ ಸುಗ್ರೀವನನ್ನು ಹೊರಗೆ ಹಾಕಿದ್ದು ಮಾತ್ರ ಅಲ್ಲ,
ಸುಗ್ರೀವನ ಪತ್ನಿಯಾದ ರುಮೆಯನ್ನು ಅಧರ್ಮದಿಂದ ತನ್ನ ಬಳಿಯೇ ಇಟ್ಟುಕೊಂಡಿರ್ತಾನೆ. ಅವಳನ್ನು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ವಾಲಿಯ ಪತ್ನಿ ತಾರಾ, ಇವಳನ್ನು ನಾವಿವತ್ತು ಪ್ರಾತಸ್ಮರಣೀಯಳು ಅಂತ ಹೇಳಿ ಸ್ಮರಣೆ ಮಾಡ್ತೇವೆ. ಆದ್ರೆ ಆ ತಾರೆಯ ಮಾತನ್ನು ಕೂಡ ವಾಲಿಯು ಕೇಳಲಿಲ್ಲ. ರುಮೆಯನ್ನು ಸುಗ್ರೀವನಿಗೆ ಅವನು ಕೊಡ್ಲಿಲ್ಲ. ಅಧರ್ಮದಿಂದ ತನ್ನ ಬಳಿಯೇ ಇಟ್ಕೊಂಡಿರ್ತಾನೆ. ಈ ಒಂದು ತಪ್ಪಿಗೋಸ್ಕರ ರಾಮ ಅವನಿಗೆ ಧರ್ಮಶಾಸ್ತ್ರದ ಮಾತುಗಳನ್ನು ಹೇಳ್ತಾನೆ. ಪರಸ್ತ್ರೀಯ ಮೇಲೆ ಕಣ್ಣು ಹಾಕಿದ ಯಾವುದೇ ಪುರುಷನನ್ನು ನಾವು ಹೇಗೆ ಬೇಕಾದರೂ ವಧಿಸಬಹುದು, ಅದು ಧರ್ಮವೇ ಆಗಿದೆ ಅಂತ ಹೇಳಿ. ಇದರಿಂದ ತಾನು ಮಾಡಿದ ಅಧರ್ಮದ ಅರಿವಾಗಿ ವಾಲಿಯು ಪಶ್ಚಾತ್ತಾಪದಿಂದ ಶ್ರೀರಾಮನಲ್ಲಿ ಕ್ಷಮಾಯಾಚನೆ ಮಾಡ್ತಾನೆ. ಈ ಪ್ರಕಾರ ವಾಲಿಯನ್ನು ವಧಿಸಿ ತನ್ನ ಮಿತ್ರತ್ವದ ಆ ವಚನವನ್ನು ರಾಮನು ನಿಭಾಯಿಸಿದ. ಮುಂದೆ ಸುಗ್ರೀವನ ಸಹಾಯದಿಂದಲೇ ಸೀತೆಯನ್ನು ಹುಡುಕುವಂತಹ ಒಂದು ಕೆಲಸದಲ್ಲಿ ಯಶಸ್ಸು ಸಿಕ್ಕಿತು. ಈ ಪ್ರಕಾರ ರಾಮನು ಸುಗ್ರೀವನ ಜೊತೆಗೆ ಮಾಡಿದಂತಹ ಸಖ್ಯವನ್ನು ನಿಭಾಯಿಸಿದ್ದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮುಂದಿನ ಇನ್ನೊಂದು ಮಿತ್ರತ್ವ ನಿಭಾಯಿಸಿದ್ದು ವಿಭೀಷಣನ ಸಂದರ್ಭದಲ್ಲಿ. ಸ್ವತಃ ಶತ್ರುವಿನ ತಮ್ಮನಾಗಿದ್ರೂ ಕೂಡ ವಿಭೀಷಣನನ್ನು ತನ್ನ ಮಿತ್ರ ಅಂತ ಹೇಳಿ ಶ್ರೀರಾಮನು ಅವನನ್ನು ಅಂಗೀಕಾರ ಮಾಡ್ತಾನೆ. ಯಾವಾಗ ಶ್ರೀರಾಮನು ಸೈನ್ಯ ಸಮೇತ ಸಮುದ್ರದ ದಡದಲ್ಲಿ ತಮ್ಮ ಬಿಡಾರವನ್ನು ಹೂಡ್ತಾರೆ, ಅಂತ ಸಂದರ್ಭದಲ್ಲಿ ಲಂಕೆಯಲ್ಲಿ ರಾವಣನು ವಿಭೀಷಣನನ್ನು ರಾಜ್ಯ ಬಿಟ್ಟು ಹೋಗ್ಲಿಕ್ಕೆ ಅವನಿಗೆ ಆಜ್ಞೆ ಕೊಡ್ತಾನೆ. ಸೀತೆಯ ಬಿಡುಗಡೆಗೋಸ್ಕರ ವಿಭೀಷಣನು ಪದೇ ಪದೇ ಬುದ್ಧಿವಾದ ಹೇಳಿದ್ರಿಂದ ಇದರಿಂದ ಅತ್ಯಂತ ಕುಪಿತನಾದಂತಹ ರಾವಣನು ವಿಭೀಷಣನನ್ನು ರಾಜ್ಯ ಬಿಟ್ಟು ಹೋಗು ಅಂತ ಹೇಳಿ ಅವನಿಗೆ ಹೊರಗೆ ಹಾಕ್ತಾನೆ. ಅಂತ ಸಂದರ್ಭದಲ್ಲಿ ಲಂಕೆಯನ್ನು ಬಿಟ್ಟು ಸಮುದ್ರದ ಈ ಭಾಗದಲ್ಲಿ ಇದ್ದಂತಹ ರಾಮನ ಬಳಿಗೆ ವಿಭೀಷಣನು ಬರ್ತಾನೆ. ಬಂದಂತಹ ವಿಭೀಷಣನನ್ನು ಸ್ವೀಕಾರ ಮಾಡಲಿಕ್ಕೆ ಯಾರೂ ಒಪ್ಪಲಿಲ್ಲ. ಶತ್ರುವಿನ ತಮ್ಮನಾಗಿದ್ದಾನೆ ಅವನು, ಇದು ಶತ್ರುಗಳ ಷಡ್ಯಂತ್ರವೇ ಆಗಿದೆ, ಗೂಢಚಾರನ ರೂಪದಲ್ಲಿ ಅವನು ಬಂದಿದ್ದಾನೆ ಅಂತ ಹೇಳಿ ಸುಗ್ರೀವ, ಜಾಂಬವಂತ, ನಳ, ನೀಲ ಎಲ್ಲರೂ ಕೂಡ ವಿಭೀಷಣನನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಲಿಲ್ಲ. ಆದರೆ ಶರಣಾಗತ ವತ್ಸಲನಾದ ಪ್ರಭು ಶ್ರೀರಾಮನು ಮಾರುತಿಯ ಮಾತನ್ನು ಕೇಳಿ ವಿಭೀಷಣನನ್ನು ಅಂಗೀಕಾರ ಮಾಡ್ತಾನೆ. ಹನುಮಂತನು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಮನೆಯಿಂದ ಅವನಿಗೆ ರಾಮನಾಮವು ಕೇಳಿಸ್ತದೆ. ಇದ್ಯಾರು, ಈ ಅಧರ್ಮಿ ಲಂಕೆಯಲ್ಲಿ ರಾಮನಾಮ ಜಪಿಸುವವರು ಯಾರು ಅಂತ ಹೇಳಿ ಮಾರುತಿಯು ಆ ಮನೆಗೆ ಹೋದಾಗ ಅದು ವಿಭೀಷಣನ ಮನೆಯಾಗಿತ್ತು. ಅಲ್ಲಿ ವಿಭೀಷಣನ ಭೇಟಿಯಾಗಿ ಪರಿಚಯ ಮಾಡಿಕೊಳ್ತಾರೆ. ವಿಭೀಷಣನಿಗೆ ಮಾರುತಿಯನ್ನು ನೋಡಿ ಅತ್ಯಂತ ಆನಂದವಾಯಿತು. ಆಗ ಅವನು ಹನುಮಂತನಲ್ಲಿ ವಿಚಾರಿಸ್ತಾನೆ, ನಾನು ಎಷ್ಟು ಕಾಲದಿಂದ ರಾಮನ ಸ್ಮರಣೆ ಮಾಡ್ತಾ ಇದ್ದೇನೆ, ಇನ್ನೂ ಅವನ ಕೃಪಾದೃಷ್ಟಿ ನನ್ನ ಮೇಲೆ ಯಾಕೆ ಆಗಲಿಲ್ಲ? ಈ ಪ್ರಕಾರ ಮಾರುತಿಯಲ್ಲಿ ಕೇಳಿದಾಗ ಮಾರುತಿ ಹೇಳ್ತಾನೆ, ಕೇವಲ ರಾಮನಾಮ ಜಪಿಸಿದ್ರೆ ಸಾಲದು, ರಾಮ ಕಾರ್ಯದಲ್ಲಿ ಸಹಭಾಗಿಯಾಗು, ಇದರಿಂದ ನಿನಗೆ ರಾಮನ ಕೃಪೆಯಾಗ್ತದೆ ಅಂತ ಹೇಳಿ. ವಿಭೀಷಣನು ಹನುಮಂತನನ್ನು ಗುರುರೂಪದಲ್ಲಿ ಅಂಗೀಕಾರ ಮಾಡ್ತಾನೆ. ಅವನ ಮಾತಿನಂತೆ ಮುಂದೆ ಯಾವಾಗ ರಾವಣನು ಅವನನ್ನು ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದ, ಅವನು ಏನೂ ಯೋಚನೆ ಮಾಡದೆ ನೇರವಾಗಿ ಶ್ರೀರಾಮನ ಶರಣಾಗತಿಗೆ ಬರ್ತಾನೆ. ಪರಮಾತ್ಮನು ಶರಣಾಗತ ವತ್ಸಲ ಎಂಬ ಬಿರುದಿದ್ದವನು. ವಿಭೀಷಣನು ಶರಣಾಗಿ ಬಂದಾಗ ಹನುಮಂತನ ಮಾತಿಗೆ ರಾಮನು ಒಪ್ಪಿಕೊಳ್ತಾನೆ. ಹನುಮಂತನು ಎಲ್ಲ ವೃತ್ತಾಂತವನ್ನು ಹೇಳಿ ವಿಭೀಷಣನನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ರಾಮನಿಗೆ ಅರಿಕೆ ಮಾಡಿಕೊಳ್ಳುವಾಗ ಪ್ರಭು ರಾಮಚಂದ್ರನು ಅವನನ್ನು ಮಿತ್ರನನ್ನಾಗಿ ಮಾಡಿಕೊಂಡು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ತಾರೆ. ಮುಂದೆ ರಾವಣನ ವಧೆಯಾಗುವಾಗ ವಿಭೀಷಣನಿಂದಲೇ ಎಲ್ಲಾ ರೀತಿಯ ಸಹಾಯವು ರಾಮನಿಗೆ ಸಿಗ್ತದೆ. ಈ ರೀತಿ ರಾಮ ಕಾರ್ಯದಲ್ಲಿ ಸಹಭಾಗಿಯಾಗಿ ವಿಭೀಷಣನ ಉದ್ಧಾರ ಕೂಡ ಆಯಿತು. ಯಾವಾಗ ವಿಭೀಷಣನು ಶರಣಾಗಿ ಬಂದ ಅಂತ ಸಂದರ್ಭದಲ್ಲಿ ಪ್ರಭು ಶ್ರೀರಾಮನು ಅವನಿಗೆ ಅಲ್ಲೇ ಲಂಕಾಧೀಶನಾಗಿ ಪಟ್ಟ ಕಟ್ತಾನೆ. ಲಕ್ಷ್ಮಣನ ಮುಖಾಂತರ ಅವನಿಗೆ ಆ ಸಮುದ್ರದ ಜಲದಿಂದ ಅಭಿಷೇಕ ಮಾಡಿ ಅಂದಿನಿಂದಲೇ ಅವನಿಗೆ ಲಂಕೇಶ್ ಅಂತ ಹೇಳಿ, ಲಂಕಾಧಿಪತಿ ಅಂತೇಳಿಯೇ ಅವನನ್ನು ಕರೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಪ್ರಭುವಿನ ಸಂಕಲ್ಪದ ಅರಿವು ನಮಗೆ ಆಗ್ತದೆ ಬಂಧುಗಳೇ. ಈ ಪ್ರಕಾರ ಶರಣಾಗಿ ಬಂದಂತಹ ಆ ಪರಮ ಶತ್ರುವಿನ ತಮ್ಮನನ್ನು ಕೂಡ
ರಾಮನು ತನ್ನ ಸಖ್ಯವನ್ನು ಕೊಟ್ಟು ಮಿತ್ರನನ್ನಾಗಿ ಮಾಡಿ ಇವತ್ತಿಗೂ ಕೂಡ ನಾವು ವಿಭೀಷಣನನ್ನು ಪ್ರಾತಸ್ಮರಣೀಯ ಅಂತ ಹೇಳಿ ಸ್ಮರಣೆ ಮಾಡ್ತೇವೆ. ಪರಮ ಭಾಗವತೋತ್ತಮ ಅಂತ ಹೇಳಿ ನಾವು ಅವನ ಸ್ಮರಣೆ ಮಾಡ್ತೇವೆ ಬಂಧುಗಳೇ. ವಿಭೀಷಣನಿಗೆ ಈ ಒಂದು ಸ್ಥಾನ ಸಿಕ್ಕಿದ್ದು ರಾಮನ ಮಿತ್ರನಾದದ್ರಿಂದ. ಈ ರೀತಿ ರಾಮಾಯಣದಲ್ಲಿ ನಮಗೆ ಆದರ್ಶ ಮಿತ್ರತ್ವವನ್ನು ನಿಭಾಯಿಸಿದಂತಹ ರಾಮನ ಸಂಪೂರ್ಣ ಆದರ್ಶ ನಮ್ಮ ಕಣ್ಣೆದುರಿಗೆ ಕಾಣ್ಲಿಕ್ಕೆ ಸಿಗ್ತದೆ. ಶ್ರೀರಾಮನ ಆದರ್ಶ ಸಾರ್ವಕಾಲಿಕ ಯಾವುದಂತ ಹೇಳಿದ್ರೆ ಆದರ್ಶ ರಾಜನ ಗುಣ. ಇವತ್ತಿಗೂ ಕೂಡ ಸಮಾಜದಲ್ಲಿ ಸುವ್ಯವಸ್ಥಿತವಾದ ರಾಜ್ಯ ವ್ಯವಸ್ಥೆ ರಾಮರಾಜ್ಯ ಅಂತ ಹೇಳಿ ಹೋಲಿಸಲಾಗ್ತದೆ. ನಮ್ಮ ಇಡೀ ಇತಿಹಾಸ ಪುರಾಣಗಳಲ್ಲಿ ನಮಗೆ ರಾಮರಾಜ್ಯಕ್ಕಿಂತ ಶ್ರೇಷ್ಠವಾದದ್ದು ಕಾಣಲಿಕ್ಕೆ ಸಿಗುವುದಿಲ್ಲ ಬಂಧುಗಳೇ. ಅಂತಹ ಆದರ್ಶ ರಾಜನಾಗಿ ರಾಮಚಂದ್ರನು ಇವತ್ತಿಗೂ ಜಗತ್ತಿನೆದುರಿಗೆ ಯಾವ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ರಾಜ್ಯವಾಳಬಹುದು ಎಂಬ ಆದರ್ಶವನ್ನು ಕಣ್ಣೆದುರಿಗಿಟ್ಟಿದ್ದಾನೆ. ವಾಲ್ಮೀಕಿ ಮಹರ್ಷಿಗಳು ರಾಮನ ರಾಜ್ಯದ ಬಗ್ಗೆ ವರ್ಣನೆ ಮಾಡುವಾಗ ಹೇಳ್ತಾರೆ, ಓರ್ವ ಸುಂದರಿಯಾದ ಯುವತಿಯು ಮಧ್ಯರಾತ್ರಿಯಲ್ಲಿ ಕೂಡ ಮೈ ತುಂಬ ಆಭರಣಗಳನ್ನು ಧರಿಸಿ ನಿರ್ಭಯವಾಗಿ ಓಡಾಡಬಹುದಿತ್ತು ಅಂತ ಹೇಳಿ. ಅಷ್ಟು ಸುರಕ್ಷಿತವಾದಂತಹ ಕಾಲವಾಗಿತ್ತು. ಎಲ್ಲಿಯೂ ಕೂಡ ಒಬ್ಬನೇ ಒಬ್ಬ ದರಿದ್ರ ಭಿಕ್ಷುಕ ಇರಲಿಲ್ಲ, ಅಂಗಊನವಾದ ಯಾರೂ ಇರ್ತಾ ಇರಲಿಲ್ಲ. ಸುದೃಢರಾದ ಆರೋಗ್ಯವಂತ ಪ್ರಜೆಗಳು, ಧರ್ಮನಿಷ್ಠರು, ಸತ್ಯನಿಷ್ಠರಾಗಿದ್ದಂತಹ ಧರ್ಮ ಪಾಲನೆ ಮಾಡುವಂತಹ ಪ್ರಜೆಗಳಿದ್ರು. ಯಥಾ ರಾಜ ತಥಾ ಪ್ರಜಾ ಎಂಬ ಮಾತಿನಂತೆ ರಾಮನಂತಹ ರಾಜ ಇರುವಾಗ ಇನ್ನು ಆ ಪ್ರಜೆಗಳು ಎಷ್ಟು ಭಾಗ್ಯವಂತರಿದ್ದಿರಬಹುದು. ತ್ವರಿತವಾಗಿ ಸಿಗುವಂತಹ ನ್ಯಾಯ ವ್ಯವಸ್ಥೆ, ಉತ್ತಮವಾದಂತಹ ಭದ್ರತಾ ವ್ಯವಸ್ಥೆ, ಗೂಢಚಾರ ವ್ಯವಸ್ಥೆ, ಯಾವತ್ತೂ ಕೂಡ ಶತ್ರುಗಳ ಕಾಟ ಇಲ್ಲದಂತಹದ್ದು, ಇಂತಹ ಒಂದು ಪರಮ ಆದರ್ಶ ರಾಜ್ಯವನ್ನು ನಾವು ರಾಮರಾಜ್ಯ ಅಂತ ಹೇಳ್ತೇವೆ. ರಾಜನಾಗಿದ್ದಂತಹ ಸಂದರ್ಭದಲ್ಲಿ ರಾಮನು ತನ್ನ ರಾಜಧರ್ಮ ನಿಭಾಯಿಸಲಿಕ್ಕೋಸ್ಕರ ಸೀತೆಯ ಪರಿತ್ಯಾಗ ಮಾಡಬೇಕಾಯಿತು. ಪ್ರಜೆಗಳ ಬಾಯಿಯಲ್ಲಿ ಬಂದಂತಹ ಆ ಸಂಶಯದ ನುಡಿಗೋಸ್ಕರ ಎಲ್ಲಾ ಧರ್ಮಗಳಲ್ಲಿ ಶ್ರೇಷ್ಠವಾದಂತಹ ರಾಜಧರ್ಮವನ್ನು ಪಾಲನೆ ಮಾಡಲಿಕ್ಕೋಸ್ಕರ ಸೀತೆಯನ್ನು ಪರಿತ್ಯಾಗ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಸಂಬಂಧದ ಬಗ್ಗೆ ಕೂಡ ವಿಚಾರ ಮಾಡಲಿಲ್ಲ. ಈ ರೀತಿ ರಾಮನಂತಹ ರಾಜ ಇವತ್ತು ನಮಗೆ ಅಪೇಕ್ಷಿತ ಇದ್ದಾರೆ. ಮತ್ತೊಂದು ರಾಮನ ಗುಣದ ಬಗ್ಗೆ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ, ಅವನು ಆದರ್ಶ ಶತ್ರು ಕೂಡ ಆಗಿದ್ದ ಅಂತ ಹೇಳಿ. ಇದರ ಬಗ್ಗೆ ಉದಾಹರಣೆ ಕೊಡುವಾಗ, ಯಾವಾಗ ರಾವಣನ ವಧೆಯಾಯಿತು ಅಂತ ಸಂದರ್ಭದಲ್ಲಿ ವಿಭೀಷಣನು ತನ್ನ ಅಣ್ಣನ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಒಪ್ಪಲಿಲ್ಲ. ಆಗ ರಾಮಚಂದ್ರನು ವಿಭೀಷಣನಿಗೆ ಕಿವಿಮಾತು ಹೇಳ್ತಾನೆ, ಶತ್ರುತ್ವವು ಮರಣದೊಂದಿಗೆ ಸಮಾಪ್ತವಾಗ್ತದೆ. ನಿನ್ನ ಸಹೋದರನಾಗಿರುವುದರಿಂದ ರಾವಣನು ನನಗೂ ಸಹೋದರನೇ ಆಗಿದ್ದಾನೆ. ನೀನು ಅಂತ್ಯ ಸಂಸ್ಕಾರ ಮಾಡದಿದ್ರೆ ನಾನೇ ಮಾಡಬೇಕಾಗ್ತದೆ ಅಂತ ಹೇಳಿ. ಅದರ ನಂತರ ವಿಭೀಷಣನು ಒಪ್ಪಿಕೊಂಡು ರಾವಣನ ಅಗ್ನಿ ಸಂಸ್ಕಾರ ಮಾಡಿದ ಅಂತ ಹೇಳಿ ಉಲ್ಲೇಖ ಇದೆ. ಮತ್ತೊಂದು ಸಂದರ್ಭದಲ್ಲಿ ಯಾವಾಗ ರಾವಣನ ವಧೆಯಾಗಿ ಅವನು ಮೂರ್ಛಿತಾವಸ್ಥೆಯಲ್ಲಿ ರಣಾಂಗಣದಲ್ಲಿ ಬಿದ್ದಿರ್ತಾನೆ, ಇನ್ನೂ ಅವನು ಮರಣೋನ್ಮುಖನಾಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ರಾಮಚಂದ್ರನು ತಮ್ಮನಾದ ಲಕ್ಷ್ಮಣನಿಗೆ ಹೇಳ್ತಾನೆ, ರಾವಣನಿಂದ ರಾಜಧರ್ಮವನ್ನು ಕಲಿತು ಬಾ, ಮಹಾಜ್ಞಾನಿಯಾಗಿದ್ದಾನೆ ಅವನು, ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನದ್ದು ಪ್ರಾಣಪಕ್ಷಿ ಹಾರಿ ಹೋಗ್ತದೆ, ಅಷ್ಟರಲ್ಲಿ ಅವನಿಂದ ರಾಜಧರ್ಮದ ಉಪದೇಶ ಪಡೆದು ಬಾ ಅಂತೇಳಿ. ಒಲ್ಲದ ಮನಸ್ಸಿನಿಂದ ಲಕ್ಷ್ಮಣ ರಾವಣನ ಬಳಿ ಹೋಗ್ತಾನೆ. ಅವನ ಶಿರದ ಬಳಿ ಕುಳಿತುಕೊಂಡು ರಾಜಧರ್ಮ ಕಲಿಸ್ಲಿಕ್ಕೋಸ್ಕರ ವಿನಂತಿ ಮಾಡ್ತಾನೆ. ಅದನ್ನು ರಾವಣ ಲಕ್ಷ್ಯ ಕೊಡ್ಲಿಲ್ಲ. ಇದರಿಂದ ಕುಪಿತನಾಗಿ ಪುನಃ ಬಂದು ಲಕ್ಷ್ಮಣನು ರಾಮನ ಹತ್ತಿರ ಹೇಳ್ತಾನೆ. ಆಗ ಪುನಃ ರಾಮಚಂದ್ರನೇ ಲಕ್ಷ್ಮಣನನ್ನು ಕರ್ಕೊಂಡು ರಾವಣನ ಸಮೀಪ ಹೋಗಿ ಅವನ ಚರಣದ ಬಳಿ ಕುಳಿತುಕೊಂಡು ಅತ್ಯಂತ ಯಾಚಕ ಭಾವದಿಂದ ವಿನಂತಿ ಮಾಡಿಕೊಳ್ತಾನೆ. ನನ್ನ ತಮ್ಮನಿಂದ ತಪ್ಪಾಗಿದೆ, ಇವನಿಗೆ ರಾಜಧರ್ಮವನ್ನು ತಾವು ಉಪದೇಶಿಸಬೇಕು. ಯಾವತ್ತೂ ಕೂಡ ಶಿಷ್ಯನಾದವನು ಗುರುವಿನ ಚರಣದ ಬಳಿ ಕುತ್ಕೊಂಡು ಅವನತ್ರ ಯಾಚಕ ಭಾವದಿಂದ ಕೇಳ್ಕೊಳ್ಬೇಕು. ಈ ಪ್ರಕಾರ ಸ್ವತಃ ಪ್ರಭು ರಾಮಚಂದ್ರನೇ ರಾವಣನ ಹತ್ತಿರ ಯಾಚಕ ಭಾವದಿಂದ ವಿನಂತಿಸಿಕೊಳ್ತಾನೆ. ಅದರ ನಂತರ ರಾವಣನು ಲಕ್ಷ್ಮಣನಿಗೆ ರಾಜಧರ್ಮವನ್ನು ಬೋಧಿಸ್ತಾನೆ ಮತ್ತು ರಾವಣನು ಅಲ್ಲಿ
ರಾಮನ ಚರಣದಲ್ಲಿ ತನ್ನ ಕೃತಜ್ಞತೆ ವ್ಯಕ್ತ ಮಾಡ್ತಾನೆ. ಅಂದರೆ ಇಂತಹ ಶ್ರೇಷ್ಠ ಒಬ್ಬ ನರಪುಂಗವ ನಾನು ಇದುವರೆಗೆ ನೋಡಲಿಲ್ಲ ಅಂಥೇಳಿ. ಈ ಪ್ರಕಾರ ಎಲ್ಲ ಗುಣಗಳಲ್ಲಿ ಮರ್ಯಾದಾ ಪುರುಷೋತ್ತಮನಾಗಿ ಪ್ರಭು ಶ್ರೀರಾಮಚಂದ್ರ ನಮ್ಮ ಕಣ್ಣೆದುರಿಗೆ ಆದರ್ಶ ಮಾನವನಾಗಿ ನಿಲ್ತಾನೆ ಬಂಧುಗಳೇ. ಇಡೀ ರಾಮಾಯಣದಲ್ಲಿ ಒಮ್ಮೆ ಕೂಡ ರಾಮಚಂದ್ರನು ತನ್ನ ಅವತಾರತ್ವ ಅಥವಾ ತಾನು ನಾರಾಯಣನ ಅಂಶವಾಗಿದ್ದೇನೆ ಎಂಬ ಒಂದು ಮಾತನ್ನು ಎಲ್ಲಿ ಕೂಡ ಅವನು ಒಪ್ಪಿಕೊಳ್ಳಿಲ್ಲ ಅಥವಾ ಅದನ್ನು ವ್ಯಕ್ತ ಮಾಡಲಿಲ್ಲ. ಎಲ್ಲ ಸಂದರ್ಭದಲ್ಲಿ ಅವನು ಸಾಮಾನ್ಯ ಮಾನವನ ಹಾಗೆ ನಡ್ಕೊಳ್ತಾನೆ. ಇದರ ಬಗ್ಗೆ ಒಂದು ಸರ್ವಶ್ರೇಷ್ಠ ಉದಾಹರಣೆ ಅಂತ ಹೇಳಿದ್ರೆ, ಯಾವಾಗ ಸೀತಾಪಹರಣವಾಯಿತು ಆಗ ಆ ತನ್ನ ಪತ್ನಿಯ ವಿರಹದಿಂದ ಶೋಕತಪ್ತನಾಗಿ ಇಡೀ ಅರಣ್ಯದಲ್ಲಿ ಮರಗಿಡಗಳ ಹತ್ತಿರ ಶೋಕಾಕುಲನಾಗಿ ರಾಮನು ತಿರುಗುತ್ತಾ ಇರ್ತಾನೆ. ಆ ಪ್ರಸಂಗದಲ್ಲಿ ಪಾರ್ವತಿಯು ಶಿವನ ಹತ್ತಿರ ಪ್ರಶ್ನೆ ಕೇಳ್ತಾಳೆ. ತಾವು ಯಾರ ನಾಮವನ್ನು ನಿರಂತರ ಜಪಿಸ್ತೀರಿ ಅಂತಹ ರಾಮನು ಪತ್ನಿಯ ಒಂದು ವಿರಹದಿಂದ ಯಾವ ರೀತಿ ಶೋಕತಪ್ತನಾಗಿ ತಿರುಗುತ್ತಾ ಇದ್ದಾನೆ ನೋಡಿ ಅಂತ ಹೇಳಿ. ಆಗ ಶಿವನು ಪಾರ್ವತಿಗೆ ಹೇಳ್ತಾನೆ, ಇದು ಶ್ರೀಮನ್ನಾರಾಯಣನ ನರರೂಪದ ಲೀಲೆಯಾಗಿದೆ. ಇದು ಕೇವಲ ಲೀಲೆಗೋಸ್ಕರ ಅವನು ಮಾಡ್ತಾ ಇರುವಂತಹ ನಾಟಕ ಇದೆ. ಇದು ಯಾವಾಗ ಪೃಥ್ವಿಯ ಮೇಲೆ ಮನುಷ್ಯ ರೂಪದಲ್ಲಿ ಜನ್ಮಕ್ಕೆ ಬರ್ತಾನೆ ಆಗ ಮನುಷ್ಯನ ಹಾಗೆ ವರ್ತಿಸಬೇಕಲ್ಲ, ಇದು ಕೇವಲ ಅವನ ನಾಟಕ ಅಂತ ಹೇಳುವಾಗ ಪಾರ್ವತಿಗೆ ಅದು ಒಪ್ಪಿಗೆ ಆಗಲಿಲ್ಲ. ಆಗ ಶಿವನೇ ಹೇಳ್ತಾನೆ, ನೀನು ಹೋಗಿ ಈ ಒಂದು ಪ್ರಸಂಗದಲ್ಲಿ ರಾಮನ ಪರೀಕ್ಷೆ ಮಾಡಿ ನೋಡು ಅಂತ ಹೇಳಿ. ಆಗ ಪಾರ್ವತಿಯು ಸೀತೆಯ ರೂಪ ಧಾರಣೆ ಮಾಡಿಕೊಂಡು ರಾಮನು ಶೋಕತಪ್ತನಾಗಿ ತಿರುಗುತ್ತಿರುವಂತಹ ಆ ಅರಣ್ಯದಲ್ಲಿ ಬರ್ತಾಳೆ. ಸೀತೆಯ ರೂಪಧಾರಣೆ ಮಾಡಿ ಬಂದಂತಹ ಜಗನ್ಮಾತೆಯನ್ನು ಕೂಡಲೇ ರಾಮ ಗುರುತಿಸ್ತಾನೆ. ಅಮ್ಮ, ನೀನು ಆದಿಮಾಯಿಯಾಗಿದ್ದಿ, ನನಗೆ ನಿನ್ನ ಪರಿಚಯವಾಯಿತು ಅಂತ ಹೇಳಿ ಅವಳ ಪಾದಸ್ಪರ್ಶ ಮಾಡ್ತಾನೆ. ಇದರಿಂದ ಪಾರ್ವತಿಗೆ ಖಚಿತವಾಯಿತು, ಇದು ಕೇವಲ ನಾರಾಯಣನ ರಾಮರೂಪದ ಲೀಲೆಯಾಗಿದೆ ಅಂತ ಹೇಳಿ. ಈ ರೀತಿಯಲ್ಲಿ ಪರಮಾತ್ಮನು ಶ್ರೀಮನ್ ನಾರಾಯಣ ರಾಮಚಂದ್ರನ ರೂಪದಲ್ಲಿ ಪೃಥ್ವಿಯ ಮೇಲೆ ಅವತರಿಸಿದ ಸಂದರ್ಭದಲ್ಲಿ ಮನುಷ್ಯನಾದವನು ಯಾವ ರೀತಿಯಲ್ಲಿ ಪರಮ ಆದರ್ಶ ಜೀವನ ನಡೆಸಬಹುದು ಇದನ್ನು ನಮ್ಮ ಕಣ್ಣೆದುರಿಗೆ ಕಟ್ಟುವ ಹಾಗೆ ತನ್ನ ಜೀವನವನ್ನು ನಡೆಸಿದ್ದಾನೆ ಬಂಧುಗಳೇ. ನಾವೆಲ್ಲರೂ ಕೂಡ ರಾಮಾಯಣವನ್ನು ಪಠಣ ಮಾಡಿದ್ರೆ ಸಾಲದು, ರಾಮನು ಜೀವನದಲ್ಲಿ ಆಚರಿಸಿ ತೋರಿಸಿದಂತಹ ಎಲ್ಲ ಆದರ್ಶಗಳನ್ನು ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡ್ರೆ ಈಗಲೂ ಕೂಡ ರಾಮರಾಜ್ಯ ಬರಬಹುದು. ಅದಕ್ಕಾಗಿ ಈ ರಾಮನವಮಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ರಾಮನ ಜೀವನದಿಂದ ಎಲ್ಲ ಆದರ್ಶಗಳನ್ನು ಅಳವಡಿಸಿಕೊಂಡು ಆದರ್ಶ ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿನ ಈ ಕಲಿಯುಗದಲ್ಲಿ ರಾಮಾಯಣವು ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ. ಯಾವಾಗ ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ ರಾಮಾಯಣ ರಚನೆ ಮಾಡುವ ಬಗ್ಗೆ ಪ್ರೇರಣೆ ಕೊಟ್ಟರು, ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿದ್ರು, ಎಲ್ಲಿಯವರೆಗೆ ಸೂರ್ಯ ಚಂದ್ರರು ಇರ್ತಾರೆ, ಎಲ್ಲಿಯ ತನಕ ನನ್ನ ಸೃಷ್ಟಿ ಇರ್ತದೆ ಅಲ್ಲಿಯವರೆಗೆ ರಾಮಾಯಣ ಇರ್ತದೆ ಅಂತ ಹೇಳಿ. ಅದಕ್ಕಾಗಿ ಸಾವಿರಾರು ವರ್ಷಗಳಿಂದ ರಾಮಾಯಣವು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡ್ಕೊಂಡಿದೆ. ಹಿಂದೂಗಳ ಶ್ರದ್ಧಾವಂತ ಭಕ್ತರ ಮನಸ್ಸಿನಲ್ಲಿ ರಾಮನು ಇವತ್ತಿಗೂ ಕೂಡ ಆತ್ಮಾರಾಮನಾಗಿ ಹೃದಯ ಸಿಂಹಾಸನದಲ್ಲಿ ವಿರಾಜಿತನಾಗಿದ್ದಾನೆ. ಈ ರಾಮನವಮಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶ್ರೀರಾಮನ ಸ್ಮರಣೆಯನ್ನು ಮಾಡ್ತಾ ಅಧರ್ಮವು ನಾಶವಾಗಲಿ, ಧರ್ಮದ ಸಂಸ್ಥಾಪನೆಯಾಗಲಿ, ಪುನಃ ರಾಮರಾಜ್ಯವು ಬರಲಿ ಅಂತ ಹೇಳಿ ಶ್ರೀರಾಮನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡುವ. ಪುನಃ ತಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಎಲ್ರಿಗೂ ನಮಸ್ಕಾರ.